ಹರೇಕಳ ಅಡ್ಯಾರು ಅಣೆಕಟ್ಟು ಕಾಮಗಾರಿಗೆ ಚಂಡಮಾರುತದಿಂದಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಈ ಬಗ್ಗೆ ಕಂಪನಿಗೆ ಆಗಿರುವ ನಷ್ಟದ ಕುರಿತು ರಾಜ್ಯ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ರಾಜ್ಯ ಸಚಿವ ಸ್ಥಾನಮಾನ ಪಡೆದ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹೇಳಿದರು. ಅವರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಹಂತದಲ್ಲಿರುವ ಹರೇಕಳ ಅಡ್ಯಾರು ಅಣೆಕಟ್ಟಿನ ಕಾಮಗಾರಿಗೆ ಚಂಡಮಾರುತದ ಪರಿಣಾಮ ನದಿ ನೀರು ನುಗ್ಗಿ ಆಗಿರುವ ಅನಾಹುತವನ್ನು ದೋಣಿ ಮುಖೇನ ತೆರಳಿ ಹರೇಕಳ ಗ್ರಾಮಸ್ಥರ ಜೊತೆಗೆ ವೀಕ್ಷಿಸಿ ಮಾತನಾಡಿದರು. ತೌಟೆ ಚಂಡಮಾರುತದ ಪರಿಣಾಮ ಮಂಗಳೂರು ಕ್ಷೇತ್ರದಲ್ಲಿ ಬಹಳಷ್ಟು ಅನಾಹುತಗಳು ಸಂಭವಿಸಿವೆ. ಉಳ್ಳಾಲ ಕೋಡಿಯಿಂದ ಮೊಗವೀರಪಟ್ಟಣ, ಸೋಮೇಶ್ವರ, ಉಚ್ಚಿಲದವರೆಗೆ ಚಂಡಮಾರುತದ ಪರಿಣಾಮವನ್ನು ಉಸ್ತುವಾರಿ ಸಚಿವರ ಭೇಟಿ ವೇಳೆ ವೀಕ್ಷಿಸಿದ್ದೇನೆ. ಹರೇಕಳ ಗ್ರಾಮಕ್ಕೆ ಸರ್ಕಾರ ನೀಡಿರುವ ಉತ್ತಮ ಯೋಜನೆಯಾದ ಹರೇಕಳ ಅಡ್ಯಾರು ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೂ ಬಹಳ ನಷ್ಟ ಉಂಟಾಗಿದೆ. ಚಂಡಮಾರುತದ ಪರಿಣಾಮದಿಂದಾಗಿ ಕಾಮಗಾರಿಗೆ ಬೇಕಾದ ಸಿಮೆಂಟ್, ಸ್ಟೀಲ್ ಯಂತ್ರಗಳು ನೀರಿನಲ್ಲಿ ಮುಳುಗಿ 10 ಕೋಟಿ ರೂಪಾಯಿ ನಷ್ಟ ಉಂಟಾಗಿರುವುದು ಗಮನಕ್ಕೆ ಬಂದಿದೆ. ಸುಸಜ್ಜಿತವಾಗಿ 1ನೇ ದರ್ಜೆಯ ಗುತ್ತಿಗೆದಾರರು ಕಾಮಗಾರಿಯನ್ನ ಕೈಗೊಂಡಿದ್ದಾರೆ. ಕಂಪನಿ ಉತ್ತಮ ರೀತಿಯಲ್ಲಿ ಕಾಮಗಾರಿ ನಡೆಸುತ್ತಾ ಬಂದಿದೆ. ತ್ವರಿತಗತಿಯಲ್ಲಿ ದೊಡ್ಡ ಯಂತ್ರಗಳ ಮೂಲಕ ಆಗಿರುವ ಅನಾಹುತಗಳ ತೆರವು ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಹೇಳಿದರು. ನಮ್ಮ ಕರಾವಳಿ ಭಾಗದಲ್ಲಿ ಇರತಕ್ಕಂಥ ಬಹಳ ಮುಖ್ಯವಾಗಿ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ಉಳ್ಳಾಲ ಕೋಡಿಯಿಂದ ಮೊಗವೀರಪಟ್ಟಣ ಮತ್ತು ನಮ್ಮ ಸೋಮೇಶ್ವರ ಬಟ್ಟಂಪಾಡಿ ಎಂಡ್ ಪಾಯಿಂಟ್ ತನಕ ನಾನು ಈ ಒಂದು ಕಡಲು ಕೊರೆತದ ವೀಕ್ಷಣೆ ಸಂದರ್ಭದಲ್ಲೂ ಕೂಡ ಈ ಒಂದು ಚಂಡಮಾರುತದ ಪರಿಣಾಮ ಯಾವ ರೀತಿ ಜನರ ಮೇಲೆ ಆಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಇವತ್ತು ನನ್ನ ಹುಟ್ಟೂರು ನಮ್ಮ ಹರೇಕಲ ಗ್ರಾಮಕ್ಕೆ ಬಹಳ ಒಂದು ಒಳ್ಳೆಯ ಒಂದು ಯೋಜನೆಯನ್ನು ಸರ್ಕಾರ ಕೊಟ್ಟದ್ದು ಈ ಒಂದು ಕಿಂಡಿ ಯೋಜನೆ ಮತ್ತು ಸಂಪರ್ಕ ಸೇತುವೆ ಅಡ್ಯಾರು ಹರೇಕಲ ಈ ಒಂದು ಕಾಮಗಾರಿ ಬಹಳ ಸುಸಜ್ಜಿತವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ. ಜಿ ಶಂಕರ್ ಫಸ್ಟ್ 1ನೇ ದರ್ಜೆಯ ಗುತ್ತಿಗೆದಾರರು ಅವರ ಕಾಮಗಾರಿಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ 2-3 ದಿವಸಗಳ ಹಿಂದೆ ಬಂದಂಥ ಈ ಒಂದು ಚಂಡಮಾರುತದ ಒಂದು ಪರಿಣಾಮದಿಂದಾಗಿ ಬಹಳಷ್ಟು ಅನಾಹುತಗಳಾಗಿದೆ. ನಾನು ಎಲ್ಲ ಕಡೆ ಅದನ್ನು ನೋಡಿದೆ. ಈ ಸಂದರ್ಭ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಹೇಮಲತಾ ಭಂಡಾರಿ, ಪಾಪೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ವಾಮನ್ ರಾಜ್, ಬಿಜೆಪಿ ವಾರ್ಡ್ ಅಧ್ಯಕ್ಷ ಕಿಶೋರ್ ಸಪ್ಪಲಿಗ, ಬಿಜೆಪಿ ಕೊಣಾಜೆ ಶಕ್ತಿ ಕೇಂದ್ರದ ಕಾರ್ಯದರ್ಶಿ ಸದಾಶಿವಾಚಾರ್ಯ, ನೇತ್ರಾವತಿ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಸಂತೋಷ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. जनरेटर पंप बहुत कुछ गया। अभी तो आप लोग देख रहे हो आपको सामने पूरा पानी में पड़ गया। कुछ मेंटेनेंस में करने नहीं हुआ कंपनी का। बहुत रुपया लॉस हुआ कंपनी। पानी 3 दिन हुआ आया, आज मिलके 3 दिन हो गया पानी। पहले दिन थोड़ा कम पानी था, उस दिन मैं मेंटेन करके इधर ही सो गया था। लेकिन कल को जो दिन गया ना, कल का दिन 3 बजे से 3:30 बजे बहुत पानी हो गया। आधा घंटा में पानी हो गया। हाँ जी, आधा घंटा में इतना पानी हुआ, किसी को मेंटेनेंस करने नहीं हुआ। सुबह तक तो पानी का फुल स्प्रेड था। उस टाइम हम लोग जान के बस के उधर गया जी, क्या करें, जानकारी नहीं था। हमारा लकड़ी भी चला गया था जी, हमारा लकड़ी इतना बड़ा था, लकड़ी भी नहीं है। वो जो पानी में जो भाड़ वेट हो गया वो वाला उधर गिरा है। और हमारा खाना बनाना सब कुछ तो गया है, कुछ मेंटेन किया, हम लोग लेके उधर गया। कितने आदमी थे इधर हमारा आदमी टोटल मिल के 50 आदमी था। उधर का आदमी तो चला गया, अभी ऊपर में है। हमारा बस में अभी 21 आदमी है, 20 आदमी।